ಮೊನ್ನೆ ಕ್ಯಾಸಂದ್ರ ಇದೇನಿದೆ ಜಂಕ್ಷನ್ನು ಅಲ್ಲಿ ಒಬ್ಬ ಹುಡುಗ ಬಿದ್ದಿದ್ದಾನೆ ಆಕ್ಸಿಡೆಂಟ್ ಆಗಿ. ನಾವು ಕುಂಬಳಕಾಯಿ ಹೊಡೆದ್ರೆ 5 ಪೂಜೆನಲ್ಲಿ ಹೆಂಗೆ ಸಿಗಿತದ ಒಳಗಿರೋ ಬ್ರೈನ್ ಅವ್ನು ತಲೆ ಸುತ್ತ ಹಂಗಿದ್ದಿದೆ. ಆ ಫೋಟೋಸ್ ನೀವೆಲ್ಲ ನೋಡಿದ್ದೀನಿ, ನನ್ನ ವಾಟ್ಸಪ್ಪಲ್ಲೂ ಇದೆ. ಅದನ್ನು ಭಾಳಷ್ಟು ಶೇರ್ ಮಾಡಿದೆ ನಾನು. ಕೊರಟಗೆರೆ ಪಟ್ಟಣದ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಪೊಲೀಸ್ ಇಲಾಖೆಯಿಂದ ಗುರುವಾರ ಏರ್ಪಡಿಸಲಾಗಿದ್ದ ಹೆಲ್ಮೆಟ್ ಜಾಥಾ ಮತ್ತು ರಸ್ತೆ ಸುರಕ್ಷತೆಯ ಅರಿವು ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ನಂತರ ಡಿವೈಎಸ್ಪಿ ಕೆಎಸ್ ವೆಂಕಟನಾಯ್ಡು ಮಾತನಾಡಿದರು. ಮಧುಗಿರಿ ಉಪವಿಭಾಗ ಕಳೆದ 2 ವರ್ಷಗಳಲ್ಲಿ ಅಪಘಾತವಾಗಿ 257 ಜನ ಮೃತಪಟ್ಟರೆ 593 ಜನ ಗಾಯಾಳುಗಳಾಗಿ ಕೈಕಾಲು ಕಳೆದುಕೊಂಡಿದ್ದಾರೆ. ಸಾರಿಗೆ ನಿಯಮ ಪಾಲನೆ ಮಾಡಿದರೆ ಅಪಘಾತಗಳ ಸಂಖ್ಯೆ ಇಳಿಮುಖ ಆಗಲಿದೆ. ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿದರೆ ಮನುಷ್ಯನ ಜೀವಕ್ಕೆ ರಕ್ಷಣೆ ಸಿಗಲಿದೆ ಎಂದು ತಿಳಿಸಿದರು. ಮೊನ್ನೆ ಕ್ಯಾಸಂದ್ರ ಇದೇನಿದೆ ಜಂಕ್ಷನ್ನು ಅಲ್ಲಿ ಒಬ್ಬ ಹುಡುಗ ಬಿದ್ದಿದ್ದಾನೆ ಆಕ್ಸಿಡೆಂಟ್ ಆಗಿ. ನಾವು ಕುಂಬಳಕಾಯಿ ಹೊಡೆದ್ರೆ 5 ಪೂಜೆನಲ್ಲಿ ಹೆಂಗೆ ಸಿಗಿತದ ಒಳಗಿರೋ ಬ್ರೈನ್ ಅವ್ನು ತಲೆ ಸುತ್ತ ಹಂಗಿದ್ದಿದೆ. ಆ ಫೋಟೋಸ್ ನೀವೆಲ್ಲ ನೋಡಿದ್ದೀನಿ, ನನ್ನ ವಾಟ್ಸಪ್ಪಲ್ಲೂ ಇದೆ. ಅದನ್ನು ಭಾಳಷ್ಟು ಶೇರ್ ಮಾಡಿದೆ ನಾನು. ಕಾರಣ ಇಷ್ಟೇ, ಈಗ ನಮ್ಮ ಇನ್ಸ್ಪೆಕ್ಟರ್ ಹೇಳ್ದಂಗೆ ಆಲ್ರೆಡಿ ನಡೀತಿರೋ ಅಪಘಾತಗಳಲ್ಲಿ ನಿಮ್ಮ ದೇಹದ ಯಾವುದೇ ಭಾಗಕ್ಕೆ ಏಟು ಬಿದ್ದರೂ ಕೂಡ ರಿಪೇರಿ ಮಾಡಿಸ್ಕೋಬೋದು. ತಲೆಗಿನ್ನ ರಿಪೇರಿ ಮಾಡೋ ಲೆವೆಲ್ಗೆ ನಾವು ರೀಚ್ ಆಗಿಲ್ಲ. ಸಣ್ಣ ಪುಟ್ಟದಾದರೆ ಗಾಯಕ್ಕೆ ಹಸಿ ಮಾಡ್ಬೋದು ಬಿಟ್ಟರೆ ಉಳಿದಂಥ ಬ್ರೈನ್ ಇಂಜುರಿ ಆದಾಗ ಆಗ್ತಾಯಿಲ್ಲ. ಅದಕ್ಕೆ ಒಂದೇ ಸಾರಿ ನಾವು ಇವತ್ತೇನು ಕಾನೂನು ಹೊಸದಾಗಿ ಬಂದಿಲ್ಲ, ಇದು ಮೊದಲಿಂದಲೂ ಇದೆ. ಕಾಲದಲ್ಲಿ ಜಾಸ್ತಿ ಅದನ್ನು ಇಂಪ್ಲಿಮೆಂಟ್ ಮಾಡಿದರೆ ಜನ ಏನು ಅಂದ್ಕೊಂಡಿದ್ದಾರೆ, ಇಲ್ಲ ಬಿಡು ಈಗ ಸ್ಟಾರ್ಟ್ ಆಗ್ತಾಯಿದೆ. IMAಕ್ಕೆ ಸ್ಟಾರ್ಟ್ ಮಾಡಿದ್ರೆ IMAಕ್ಕೆ ಜಾರಿ ಬಂದಾಗಿಂದಲೂ ಇದೆ. ಈಗ ಮೊದಲು ನಾವು ಆಗ್ತಾಯಿದ್ವಿ. ಇದರ ಜೊತೆಯಲ್ಲಿ ಈಗ ಇನ್ಶೂರೆನ್ಸ್ ವಗೈರೆ ಬೇಕಾದಾಗ ಅದಕ್ಕೂ ಕೂಡ ನಮ್ಮ ಹೈಕೋರ್ಟು ಸುಪ್ರೀಂ ಕೋರ್ಟ್ಗಳು ಕೂಡ ಕೆಲವು ರೆಸ್ಟ್ರಿಕ್ಷನ್ ಇಟ್ಟಿದ್ದಾರೆ. ಹೆಲ್ಮೆಟ್ ಇಲ್ಲ ಅಂದರೆ ಇನ್ಶೂರೆನ್ಸ್ ಇಲ್ಲ ಅನ್ನೋ ಅರ್ಥದಲ್ಲಿದೆ ಅದು. ಹಾಗಾಗಿ ಈ ಒಂದು ಕಾರ್ಯಕ್ರಮನ ಜನರ ಗಮನ ಸೆಳೆಯೋದಕ್ಕೆ ಮಾಡ್ತಾಯಿದ್ದೀವಿ. ಅದೆಲ್ಲ ನಿಮಗೇನು ಫೈನ್ ಹಾಕಿ ಫೈನ್ ಕಲೆಕ್ಟ್ ಮಾಡೋದು ಮುಖ್ಯ ಉದ್ದೇಶ ಅಲ್ಲ. ನಾವಿದು ಮಾಡೋದ್ರಿಂದ ಕೆಲವರ ಪ್ರಾಣಗಳು ನೋಡಿದ್ರೆ ಸಾಕು. ಯಾಕೆಂದರೆ ಆತ ಒಬ್ಬನ ಪ್ರಾಣ ಆದರೂ ಕೂಡ ಮುಂದೆ ನೋಡೋದಕ್ಕೆ ಈ ಕಡೆ ಅದನ್ನು ಅವಲಂಬಿತು ಫ್ಯಾಮಿಲಿ ಆಗ್ಬೋದು, ಅಕ್ಕ ತಂಗಿ, ಅಣ್ಣ ತಮ್ಮ, ವಯಸ್ಸಾದ ತಂದೆ ತಾಯಿಗಳು ಎಲ್ಲರೂ ಇರ್ತಾರೆ. ಹಾಗಾಗಿ ಈ ನಿಟ್ಟಿನಲ್ಲಿ ಸಮಾಜದ ಎಲ್ಲ ಥರದ ಜನರು ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತೇಳಿ ನಾವು ಪೊಲೀಸರು ಏನಿದೆ ನಾವು ಮಾಡೋಕ್ಕೆ ಬರ್ತಿದ್ದೀವಿ. ಮೊದಲಿಗೆ ನಾವು ಹಾಕೊಂಡೆ ತೋರಿಸೋಣ ಅಂತ, ಈಗ ಹಾಕೊಂಬಂದಿಲ್ಲ ಅಂತ ಹಿಡಿಯೋದಕ್ಕಿಂತ ಮೊದಲು ನಾವೇ ಹಾಕಬೇಕು ಅಂತೇಳಿ ಈ ಒಂದು ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ನಮಗೆ ಸಹಕರಿಸಿ ಅಂತ ಹೇಳ್ಬಿಟ್ಟು ಈ ಮೂಲಕ ಎಲ್ಲರನ್ನು ನಾನು ಕೇಳ್ಕೊಳ್ತೀನಿ. ಕೊರಟಗೆರೆ ಪೊಲೀಸ್ ಆರಕ್ಷಕ ವೃತ್ತಿ ನಿರೀಕ್ಷಕ ಸುರೇಶ್ ಮಾತನಾಡಿ, ದ್ವಿಚಕ್ರ ವಾಹನ ಚಾಲಕ ಮತ್ತು ಹಿಂಬದಿ ಸವಾರ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕಿದೆ. ವಾಹನ ಚಾಲನೆ ಮಾಡುವ ಮನುಷ್ಯನ ಜೀವ ಮತ್ತು ಜೀವನಕ್ಕೆ ಹೆಲ್ಮೆಟ್ ಅತಿ ಮುಖ್ಯ. ಸಾರ್ವಜನಿಕರು ಸಂಚಾರಿ ನಿಯಮ ಉಲ್ಲಂಘನೆ ಮಾಡಿದರೆ ಪೊಲೀಸ್ ಇಲಾಖೆಯಿಂದ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. 90% ಸಾವಿಗೀಡಾದವರು ಯಾರು ಅಂತಂದರೆ ದ್ವಿಚಕ್ರ ವಾಹನ ಚಾಲಕರು. ಬಹುಮುಖ್ಯವಾಗಿ ಇವರು ಸಂಭವಿಸೋದಕ್ಕೆ ಕಾರಣ ಹೆಡ್ ಇಂಜುರಿ, ತಲೆಗೆ ಪೆಟ್ಟಾಗಿ ಸಾವಾಗಿರೋಂಥದ್ದು. ಏನು ಈಗ ದ್ವಿಚಕ್ರ ವಾಹನ ಸತ್ತಿದ್ರೆ 100% ತಲೆಗೆ ಇಂಜುರಿಯಾಗಿ ಸತ್ತಿರೋಂಥದ್ದು. ಅದನ್ನು ತಡೆಗಟ್ಟಬೇಕು ಅಂತಂದರೆ ಏಕೈಕ ಇದು ಏನು ಮಾಡಬೇಕು ಅಂದರೆ ಏಕೈಕ ಕೆಲಸ ಅವರು ಕಂಪಲ್ಸರಿ ದ್ವಿಚಕ್ರ ವಾಹನಗಳು ಕಡ್ಡಾಯವಾಗಿ ದ್ವಿಚಕ್ರ ವಾಹನ ಚಾಲಕರು ಹಾಗೂ ಪಿಲಿಯನ್ಸು ಇಲ್ಲೇ ಏನು ಕೂತ್ಕೊಳ್ತಾರೆ ಅವರು ಸಹ ಹೆಲ್ಮೆಟ್ಟು ಧರಿಸುವುದು. ಹೆಲ್ಮೆಟ್ಟು ಧರಿಸಿದಾಗ ಏನಾಗುತ್ತೆ, ಒಂದು ವೇಳೆ ಏನಾದರೂ ಆಯತಪ್ಪಿ ಬಿದ್ದರು ಅಥವಾ ಅಪಘಾತ ಆದರೂ ಹೆಡ್ ಇಂಜುರಿ ಆಗಲ್ಲ, ಮತ್ತು ಅದು ಲೇಟಾಗಿ ಯಾವ ಮೂಳೆ ಮುರಿದ್ರೂ ಸರಿ ಹೋಗ್ತದೆ. ಅದರಿಂದ ಇದನ್ನ ಕಾರ್ಯಕ್ರಮ ಎಚ್ಚರಿಕೆ ಮೂಡಿಸಬೇಕು ಜನರಲ್ಲಿ. ಮೊದಲನೇದಾಗಿ ನಾವು ಪ್ರಕರಣಗಳು IME ಪ್ರಕರಣಗಳು ದಾಖಲಿಸೋದಕ್ಕೆ ಮೇಲಾಧಿಕಾರಿಗಳಿಂದ ಸೂಚನೆಗಳಿದೆ. ಮೊನ್ನೆ DY ಸಾಹೇಬರು, SP ಸಾಹೇಬರು, SP ಸಾಹೇಬರಿಂದ ಸೂಚನೆ ಇದೆ. ನಾವು ಪ್ರಕರಣಗಳು ದಾಖಲಿಸೋದಕ್ಕೆ ಶುರು ಮಾಡೋದಕ್ಕೆ ಮುಂಚೆ ನಿಮಗೆ ಎಚ್ಚರಿಕೆ ಮೂಡಿಸುವಂತಹ ಕಾರ್ಯಕ್ರಮ. ಇನ್ನು ಮುಂದೆ ದಯಮಾಡಿ ಯಾರು ದ್ವಿಚಕ್ರ ವಾಹನ ಚಾಲಕರ ಮನೆಯಿಂದ ದ್ವಿಚಕ್ರ ವಾಹನ ತರಬೇಕಾದ್ರೇ ಹೆಲ್ಮೆಟ್ ಧರಿಸಬೇಕು.
ಅದೇ ರೀತಿ ಸಂಚಾರ ನಿಯಮಗಳನ್ನ ಪಾಲನೆ ಮಾಡಬೇಕು. ಮಧುಗಿರಿ ಡಿವೈಎಸ್ಪಿ ವೆಂಕಟೇಶ್ ನಾಯ್ಡು ಮತ್ತು ಕೊರಟಗೆರೆ ಸಿಪಿಐ ಸುರೇಶ್, ಕೊರಟಗೆರೆ ಪಿಎಸ್ಐ ಚೇತನ್ ಹಾಗೂ ಕೊಳಾಲ ಪಿಎಸ್ಐ ಮಹಾಲಕ್ಷ್ಮಿ ನೇತೃತ್ವದ ಪೊಲೀಸರ ತಂಡ ಕೊರಟಗೆರೆ ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದಿಂದ ಉರುಡಿಗೆರೆ ವೃತ್ತದವರೆಗೆ ಮುಖ್ಯ ರಸ್ತೆಯಲ್ಲಿ ಹೆಲ್ಮೆಟ್ ಜಾಗೃತಿ ಮತ್ತು ಸಾರಿಗೆ ನಿಯಮ ಪಾಲನೆಯ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವಿನ ಜಾಗೃತಿ ಮೂಡಿಸಿದರು. ಜಾಥಾ ಕಾರ್ಯಕ್ರಮದಲ್ಲಿ ಕೊರಟಗೆರೆ ಪಿಎಸ್ಐ ಚೇತನ್ ಕುಮಾರ್, ಕೊಳಾಲ ಪಿಎಸ್ಐ ಮಹಾಲಕ್ಷ್ಮಿ, ಪಿಎಸ್ಐ ಮಂಜುನಾಥ, ಪಿಎಸ್ಐ ಯೋಗೇಶ್, ಧರ್ಮೇಗೌಡ, ಪರಮೇಶ್, ನರಸಿಂಹರಾಜು ಸೇರಿದಂತೆ ಕೊರಟಗೆರೆ ಮತ್ತು ಕೊಳಾಲ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗ, ಸಾರ್ವಜನಿಕರು ಹಾಜರಿದ್ದರು. ವರದಿ ಮಂಜುಸ್ವಾಮಿ, ಎಂಎನ್, ಕೊರಟಗೆರೆ. ನಿಮಗಿಲ್ಲದಿದ್ದರೂ ನಿಮ್ಮ ಕುಟುಂಬಕ್ಕಾಗಿ ನಿಮ್ಮ ಜೊತೆ ನಿಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ಸೇವೆಯ ಪ್ರಾರ್ಥನೆ. ವಾಹನವನ್ನು ಚಲಾವಣೆ ಮಾಡಿ ಅವೇರ್ನೆಸ್ಗೆ ಒಂದು ಪ್ರೋಗ್ರಾಮ್ನ ಮಾಡ್ತಾ ಇರೋ ಉದ್ದೇಶ ಅಂದರೆ, ಈಗ ಆಲ್ರೆಡಿ ನೀವೆಲ್ಲ ನೋಡಿದ್ದೀರಿ, ದಿನ ನೋಡ್ತಾ ಇದ್ದೀರಿ. ಯಾವುದೇ ಒಂದು ದ್ವಿಚಕ್ರ ವಾಹನ ಆಗ್ಬೋದು, ಅವರು ಬೇರೆದಕ್ಕೆ ಹೊಡೆದಿರಬಹುದು ಅಥವಾ ರಸ್ತೆ ಬದಿಗೆ ಬಿದ್ದಾಗಿರ್ಬೋದು, ಎಲ್ಲದರಲ್ಲೂ ಮೇಜರ್ ಇಂಜುರಿ ಆಗ್ತಿರೋದು ಹೆಡ್ ಇಂಜುರೀಸ್, ಸಾವುಗಳಾಗ್ತಿರೋದು ಅದರಿಂದಲೇ. ಜನದಲ್ಲಿ ಈ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಎಲ್ಲರೂ ಸಮಾಜದ ಸ್ವಾಸ್ಥ್ಯಕ್ಕಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ನಾನೆಲ್ಲರಲ್ಲೂ ಕೇಳ್ತೀನಿ.